ಪ್ರಾಥಮಿಕ ಶಾಲೆ ವಾಮಂಜೂರಿನಲ್ಲಿ 75ನೇ ಪ್ರಜಾಪ್ರಭುತ್ವ ಧ್ವಜಾರೋಹಣ ಕಾರ್ಯಕ್ರಮವನ್ನು ಶಾಲಾ ಮುಖ್ಯೋಪಾಧ್ಯಾಯಿನಿಯವರಾದ ಶ್ರೀಮತಿ ಸಿಲ್ವಿಯಾ ಮೊಂತೆರೋರವರು ನೆರವೇರಿಸಿ ದಿನದ ಮಹತ್ವವನ್ನು ತಿಳಿಸಿದರು. ಕಾರ್ಯಕ್ರಮಕ್ಕೆ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ ಕಲಂದರ್ ತಾಜುದ್ದೀನ್ ಹಾಗೂ ಎಂಪಿಟಿಎ ಅಧ್ಯಕ್ಷೆ ಶ್ರೀಮತಿ ವಸಂತಿ ಬಿ ಇವರು ಶುಭ ಹಾರೈಸಿದರು. ಹಿರಿಯ ಅಧ್ಯಾಪಕಿಯಾದ ಶ್ರೀಮತಿ ಸುಬೈದಾ ಟೀಚರ್ ಮಾತನಾಡಿ ಸಂವಿಧಾನವನ್ನು ಗೌರವಿಸಿ ಸಹೋದರತ್ವ ಏಕತೆಯೊಂದಿಗೆ ಬಾಳಿ ಬದುಕೋಣ ಅಂದರು. ಮಕ್ಕಳು ದೇಶಭಕ್ತಿ ಗೀತೆ ಹಾಡಿ ದೇಶದ ವೈಭವವನ್ನು ಹಾಡಿ ಹೊಗಳಿದರು. ಕಾರ್ಯಕ್ರಮಕ್ಕೆ ಕಾರ್ಯಕಾರಿ ಸಮಿತಿಯ ಸದಸ್ಯರು, ಶಾಲಾ ಮಕ್ಕಳು, ರಕ್ಷಕರು ಸಾಕ್ಷಿಯಾದರು. ಶ್ರೀಮತಿ ಶೋಭಾ ಟೀಚರ್ ಧನ್ಯವಾದದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು.